ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ರೆಸಿಪಿಗೆ ಸ್ವಾಗತ ಫ್ರೆಂಡ್ಸ್. ನಾವಿವತ್ತೊಂದು ಹೆಲ್ದಿಯಾಗಿರುವಂತಹ ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಹಳ್ಳಿಯಲ್ಲಿ ಮಾಡುವಂತಹ ರೆಸಿಪಿ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ಕೂಡ ಈ ರೆಸಿಪಿನ ಮಾಡ್ತಾಯಿದ್ರು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ನಾವಿವತ್ತು ಮಾಡ್ತಾ ಇರುವ ರೆಸಿಪಿ ಬಂದುಬಿಟ್ಟು ಇದು ನೋಡಿ, ಅಗಸೆಯ ಗಿಡ ಫ್ರೆಂಡ್ಸ್. ಇದು ಅಗಸೆಯ ಗಿಡದಿಂದ ನಾವಿವತ್ತು ಚಟ್ನಿನ ಮಾಡ್ತಾಯಿದ್ದೀವಿ. ನೀವು ಅಗಸೆ ಬೀಜದಿಂದ ಚಟ್ನಿ ಪುಡಿಗಳು ಹಾಗೆ ವೆರೈಟಿಯಾದ ರೆಸಿಪಿಗಳನ್ನ ಮಾಡಿರ್ತೀರ. ಈ ಥರ ಅಗಸೆಯ ಕುಡಿಗಳಿಂದ ನಾವು ಇವತ್ತು ಚಟ್ನಿನ ಮಾಡ್ತಾಯಿದ್ದೀವಿ. ನೋಡಿ, ಈ ಥರ ಅಗಸೆ ಗಿಡ ಇರುತ್ತೆ. ಇದಕ್ಕೆ ಬ್ಲೂ ಕಲರಲ್ಲಿ ಚಿಕ್ಕ ಚಿಕ್ಕದಾಗಿ ಹೂ ಕೂಡ ಇರುತ್ತೆ. ಎಳೆದಾಗಿರುವಂತಹ ಅಗಸೆಯ ಕುಡಿಗಳನ್ನು ತಗೋಬೇಕು. ಇದರಲ್ಲಿ ಕುಡಿ ಮಾತ್ರನೇ ಕಟ್ ಮಾಡ್ಕೋಬೇಕು. ಬೆಳ್ತಿರೋ ಅಂಶವನ್ನು ತಗೋಬಾರ್ದು ಫ್ರೆಂಡ್ಸ್. ಎಳೆದಾಗಿರುವ ಎಲೆಗಳು ಹಾಗೆ ಕುಡಿಗಳನ್ನು ತೆಗೆದುಕೊಂಡು ಇಟ್ಕೋತಾ ಇದ್ದೀನಿ. ಈಗ ಈ ಥರ ನೋಡಿ, ಎಲೆಗಳು ಈ ಥರ ಇರುತ್ತೆ. ಈಗ ಮಾಡೋ ವಿಧಾನವನ್ನು ನೋಡೋಣ ಫ್ರೆಂಡ್ಸ್. ಒಂದು ಪಾತ್ರೆಗೆ ಒಂದು 5-6 ಮೆಣಸಿನ್ಕಾಯಿ, ಹಾಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡಿ ಚಟ್ನಿ ಮಾಡೋದ್ರಿಂದ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ. ಉರಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ. ಫ್ಲೇವರ್ ಬೇಕನ್ನೋಗಿದ್ರೆ ಹಾಕ್ಬೋದು ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಜೀರಿಗೆ ಹಾಕೋದ್ರಿಂದ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಜೀರಿಗೆ ಕೂಡ ಹಾಕಿ ಮತ್ತೆ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಈಗ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ಈಗ ಇದೇ ಪಾತ್ರೆಗೆ ನಾವು ಬಿಡಿಸಿ ಇಟ್ಕೊಂಡಂಥ ಅಗಸೆಯ ಎಲೆ ಹಾಗೂ ಕುಡಿಗಳನ್ನು ಹಾಕ್ತಾ ಇದ್ದೀನಿ. ನಾನು ಇಲ್ಲಿ ಹೂ ಹಾಗೆ ಸ್ವಲ್ಪ ಕಾಯಿ ಕೂಡ ಬಿಟ್ಟಿದೆ, ಎಲ್ಲ ಸಮೇತನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಎಳೆದಾಗಿರುವ ಕಾಯಿ ಇದೆ, ಬಲ್ತಿಲ್ಲ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉರಿನ ಪೂರ್ತಿ ಲೋ ಅಲ್ಲಿಟ್ಟು ಫ್ರೈ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ಬಾಡುವವರೆಗೂ ಫ್ರೈ ಮಾಡಿದರೆ ಸಾಕು. ಬೇಗನೆ ಬಾಡುತ್ತೆ ಕೂಡ. ಇದು ಸೊಪ್ಪೆ ಆಗಿರೋದ್ರಿಂದ ಬೇಗನೆ ಬಾಡುತ್ತೆ ಫ್ರೆಂಡ್ಸ್. ಈ ಚಟ್ನಿ ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೊಟ್ಟಿಗಾಗಿರ್ಬೋದು, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ಇವಾಗ ಈ ಅಗಸೆಯ ಗಿಡಗಳು ಸಿಗುತ್ತೆ, ಹಾಗಾಗಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ತುಂಬಾ ರುಚಿಯಾಗಿ ಬರುತ್ತೆ. ಈಗ ಹುರಿದಂಥ ಪದಾರ್ಥಗಳೆಲ್ಲವೂ ತಣ್ಣಗಾಗಿವೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿನ ತಯಾರು ಮಾಡ್ಕೋತಾ ಇದ್ದೀನಿ. ನೀವು ಕಲ್ಲಲ್ಲಿ ಕೂಡ ಕುಟ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಕಲ್ಲಲ್ಲಿ ಕುಟ್ಟಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ಅಥವಾ ಈ ಥರ ಮಿಕ್ಸಿಯಲ್ಲಿ ಕೂಡ ರುಬ್ಬೋದು. ನಾನು ಇಲ್ಲಿ ನೀರು ಸೇರಿಸ್ತಾ ಇಲ್ಲ ಫ್ರೆಂಡ್ಸ್, ಡ್ರೈ ಆಗಿನೇ ಚಟ್ನಿನ ಮಾಡ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿನ ರುಬ್ತಾ ಇದ್ದೀನಿ ಫ್ರೆಂಡ್ಸ್. ಸಣ್ಣ ಕೂಡ ಆಗುತ್ತೆ. ಈಗ ನೋಡಿ, ಚಟ್ನಿ ತಯಾರಾಗಿದೆ. ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ಥರ ರೊಟ್ಟಿಗೆ ಒಳ್ಳೆ ರೀತಿಯಾದ ಕಾಂಬಿನೇಷನ್ ಆಗಿರುತ್ತೆ. ಬಿಸಿ ಬಿಸಿ ರೊಟ್ಟಿ ಈ ಥರ ಚಟ್ನಿ ಹಚ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿ ಅನಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ತುಂಬಾ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತಾ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಲ್ಲಿಯವರೆಗೂ ನಮಸ್ಕಾರ.